ಬಹಳ ಹಿಂದಿನಿಂದಲೂ ಆರ್ಎಸ್ಎಸ್ ಈ ದೇಶಕ್ಕೆ ಸಂವಿಧಾನ ನೀಡಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಹೆಸರನ್ನ ಮರೆಮಾಚಲು ಪ್ರಯತ್ನಿಸುತ್ತಿದೆ. ಇತಿಹಾಸದ ಪುಟಗಳಲ್ಲಿ ಅಂಬೇಡ್ಕರ್ ಅವರ ಹೆಸರನ್ನ ನಾಶ ಮಾಡಿದರೆ ಮಾತ್ರ ತಾವು ಬದುಕಬಹುದೆಂಬ ತಂತ್ರ ಮನುವಾದಿಗಳಲ್ಲಿದೆ. ಆದರೆ ಈ ನೆಲದಲ್ಲಿ ಅಂಬೇಡ್ಕರ್ ಕೊಟ್ಟ ಸಂವಿಧಾನವನ್ನ ಯಾರು ಒಪ್ಪುವುದಿಲ್ಲವೋ ಅವರು ಕೂಡಲೇ ಈ ದೇಶ ಬಿಟ್ಟು ತೊಲಗಲಿ ಎಂದು ದಲಿತ ಮುಖಂಡ ಜಯನ್ ಮಲ್ಪೆ ಆಕ್ರೋಶ ವ್ಯಕ್ತಪಡಿಸಿದರು. ಅವರು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನಿಸಿದ ರಾಜ್ಯ ಸರ್ಕಾರದ ವಿರುದ್ಧ ಕುಂದಾಪುರ ತಾಲೂಕು ಪಂಚಾಯತ್ ಎದುರು ದಲಿತ ಸಂಘರ್ಷ ಸಮಿತಿಯ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಮಾತನಾಡಿದರು. ಇದು ಕೇವಲ ಇಂಡಿಯಾಕ್ಕೋಸ್ಕರ ಮಾತ್ರ ಅಲ್ಲ, ಇಡೀ ಜಗತ್ತನ್ನೇ ಮೆಚ್ಚಿಕೊಂಡಂತ ಒಂದು ಗ್ರಂಥವನ್ನು ಬರೆದಂತ ಸಂವಿಧಾನದ ಶಿಲ್ಪಿಯನ್ನ ಇವತ್ತು ಅವಮಾನ ಮಾಡ್ತಾ ಇದ್ದಾರೆ. ಆದರ್ಶನವನ್ನು ಬೋಧಿಸುವಂತಹ ಶಿಕ್ಷಣ ಸಂಸ್ಥೆ ಇವತ್ತು ಇಂತಹ ಒಂದು ನೀಚ ಕೆಲಸದ ಸಂದೇಶವನ್ನು ಕೊಡ್ತದೆ ಅಂದ್ರೆ ಈ ಬಿಜೆಪಿಯ ಹಿಂದೆ ಯಾರೋ ಏನೋ 4 ಜನ ಅಧಿಕಾರಿಗಳನ್ನ ಕಿತ್ತಿಸಿದ ಅಮಾನತು ಮಾಡಿದ ಅಥವಾ ಅದೇನೋ ಮಾಡಿದ ಸ್ವಾಭಿಮಾನ ಇದ್ದರೆ ಶಿಕ್ಷಣ ಸಚಿವರು ಮಾತ್ರ ಅಲ್ಲ, ನಾವು ಹೇಳ್ತಿರೋದು ಈ ಬಿಜೆಪಿಯನ್ನೇ ಸರ್ಕಾರವನ್ನೇ ಒಬ್ಬ ರಾಷ್ಟ್ರಪತಿ ವಜಾಗೊಳಿಸಬೇಕಾಗಿತ್ತು. ಅದನ್ನ ಮಾಡ್ಲಿಲ್ಲ. ಅದೇ ದೊಡ್ಡ ದುರಂತ ಆಗ್ತಿರೋದು ಈ ದೇಶದಲ್ಲಿ. ಈ ಬಿಜೆಪಿ ಸರ್ಕಾರವನ್ನ ರಾಷ್ಟ್ರಪತಿ ಇಂಥ ಒಬ್ಬ ಸಂವಿಧಾನ ಶಿಲ್ಪಿಗೆ ಅವಮಾನ ಮಾಡಿದ ತಕ್ಷಣ ಆ ಸರ್ಕಾರವನ್ನ ವಜಾಗೊಳಿಸಬೇಕಿತ್ತು. ಅದು ಕೆಲಸ ಮಾಡ್ಲಿಲ್ಲ, ಅವರು ಮಾಡುವುದೂ ಇಲ್ಲ. ನಮ್ಗೆ ಯಾಕಂದ್ರೆ ಈ ಬಹಳ ಜನ ಪಾಪ ಪತ್ರಕರ್ತ ಮಿತ್ರರು ನಿಮ್ದೇನಾದ್ರೂ ಮೆಮೊರಂಡಮ್ ಇದೆ ಅಂತ ಕೇಳಿದ್ರೆ ನಾವು ಯಾರಿಗಪ್ಪ ಮೆಮೊರಂಡಮ್ ಕೊಡುವುದು? ನ್ಯಾಯವಾದಿ ವಿಕಾಸ್ ಹೆಗ್ಡೆ ಅವರು ಮಾತನಾಡಿ, ಈ ದೇಶದಲ್ಲಿರುವ 130 ಕೋಟಿ ಜನರಿಗೂ ಇರುವ ಏಕೈಕ ಪವಿತ್ರ ಗ್ರಂಥ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಬರೆದಿರುವ ಸಂವಿಧಾನ. ಅಂಬೇಡ್ಕರ್ ಕೊಟ್ಟ ಸಂವಿಧಾನವನ್ನ ಒಪ್ಪಲು ಈ ಮನುವಾದಿಗಳಿಗೆ ಸಾಧ್ಯವಾಗುತ್ತಿಲ್ಲ. ಹೀಗಾಗಿ ಹಂತ ಹಂತವಾಗಿ ಸಂವಿಧಾನವನ್ನ ತಿರುಚುವ ಮೂಲಕ ಅಂಬೇಡ್ಕರ್ ಹೆಸರನ್ನ ನಾಶ ಮಾಡುವ ಹೀನ ಕೃತ್ಯಕ್ಕೆ ಮುಂದಾಗುತ್ತಿದ್ದಾರೆ ಎಂದರು. 130 ಕೋಟಿ ಜನಸಂಖ್ಯೆಯಲ್ಲಿ ಹಿಂದೂಗಳಿರ್ಬೋದು, ಮುಸಲ್ಮಾನರು ಇರ್ಬೋದು, ಕ್ರೈಸ್ತರು ಇರ್ಬೋದು, ಸಿಖ್ಖರು ಇರ್ಬೋದು, ಪಾರ್ಸಿಗಳಿರ್ಬೋದು, ಅವ್ರು ಯಾರೇ ಕೂಡ ಇರ್ಬೋದು, ಅವರೆಲ್ಲರಿಗೂ ಕೂಡ ಇರುವಂತ ಏಕೈಕ ಪವಿತ್ರ ಗ್ರಂಥ ಅಂತ ಹೇಳಿದ್ರೆ ಅದು ಡಾಕ್ಟರ್ ಬಿಆರ್ ಕೊಟ್ಟಂತ ಅಂಬೇಡ್ಕರ್ ಕೊಟ್ಟ ಸಂವಿಧಾನ ಅಂತ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಬಂಧುಗಳೇ. ಇವತ್ತು ಮನುವಾದಿಗಳ ಬಗ್ಗೆ ಅವರು ಮಾತಾಡಿದ್ರು. ದುರಂತ ಅಂತ ಹೇಳಿದ್ರೆ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನವನ್ನು ಒಪ್ಪಲಿಕ್ಕೆ ಈ ಮನುವಾದಿಗಳ ಮನಸ್ಸು ಒಪ್ತಾ ಇಲ್ಲ. ಅದಕ್ಕೋಸ್ಕರ ಹಂತ ಹಂತವಾಗಿ ಸಂವಿಧಾನವನ್ನ ತಿರುಚುವ ಮೂಲಕ ಏನು ನಮ್ಮ ಇತಿಹಾಸ ಪುರುಷರ ಇತಿಹಾಸವನ್ನ, ಅವರ ಸಾಧನೆಗಳನ್ನ, ಅವರು ಹಾಕಿಕೊಟ್ಟಂತ ಮಾರ್ಗಗಳನ್ನ ತಿರುಚುವುದರ ಮೂಲಕ ಇವತ್ತು ಹಂತ ಹಂತವಾಗಿ ಅವರನ್ನು ಸಮಾಜದ ನಾಶ ಮಾಡುವಂತ ಒಂದು ಸುವ್ಯವಸ್ಥಿತವಾದಂತ ಷಡ್ಯಂತ್ರ ಇವತ್ತು ನಮ್ಮ ದೇಶದಲ್ಲಿ ನಡೀತಾ ಇದೆ. ಇದರ ವಿರುದ್ಧ ನೀವೆಲ್ಲ ಸೆಟೆದು ನಿಲ್ಬೇಕು. ಈಗಾಗಲೇ ಸಾಕಷ್ಟು ವಿಚಾರಗಳನ್ನು ಹೇಳಿದ್ರು. 130 ಕೋಟಿ ಜನಸಂಖ್ಯೆ ಇರುವಂತ ದೇಶ, ಹಲವು ಧರ್ಮೀಯರನ್ನ, ಹಲವು ಜಾತಿಯನ್ನ, ಹಲವು ಭಾಷೆಯನ್ನ ಆಳುವಂತ ಜನ ಇವತ್ತು ಶಾಂತಿಯಿಂದ, ನೆಮ್ಮದಿಯಿಂದ, ಸುವ್ಯವಸ್ಥೆಯಿಂದ ಬೇಕಾದ ಅವಶ್ಯಕತೆಗಳನ್ನು ಹೊಂದಿ ಬದುಕ್ತಾ ಇದ್ರೆ ಅದಕ್ಕೆ ಏಕೈಕ ಕಾರಣ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನ. ಪ್ರಗತಿಪರ ಚಿಂತಕ ಶಶಿಧರ್ ಹೆಮ್ಮಾಡಿ ಅವರು ಮಾತನಾಡಿ, ಈಗಾಗಲೇ ಗುಜರಾತ್ ರಾಜ್ಯದ ಶಾಲೆಗಳಲ್ಲಿ ಅಂಬೇಡ್ಕರ್ ಅವರ ಪುಸ್ತಕಗಳನ್ನು ರದ್ದುಗೊಳಿಸಲಾಗಿದೆ. ಅಲ್ಲದೆ ಗುಜರಾತ್ನಲ್ಲಿರುವ ಗ್ರಂಥಾಲಯಗಳಲ್ಲೂ ಅಂಬೇಡ್ಕರ್ ಅವರ ಬಗೆಗಿನ ಪುಸ್ತಕಗಳನ್ನು ತೆಗೆದುಹಾಕಲಾಗಿದೆ. ಹಂತ ಹಂತವಾಗಿ ಅಂಬೇಡ್ಕರ್ ಹೆಸರನ್ನ ಈ ದೇಶದ ಜನರು ಮನಸ್ಸಿನಿಂದ, ಶಿಕ್ಷಣ ವ್ಯವಸ್ಥೆಯಿಂದ ಮರೆಮಾಚುತ್ತಾ ಬಂದಿರುವ ಇವರ ಮನಸ್ಮೃತಿಯನ್ನ, ಮನುವಾದವನ್ನ ನಾವೆಲ್ಲರೂ ಒಪ್ಪಿಕೊಳ್ಳದಂತಹ ಪರಿಸ್ಥಿತಿಗೆ ನಮ್ಮನ್ನ ತಳ್ಳಲಾಗುತ್ತಿದೆ ಎಂದರು. ಗುಜರಾತಿನ ಎಲ್ಲಾ ಪುಸ್ತಕಗಳಲ್ಲಿ ಅಂಬೇಡ್ಕರ್ ಅವರ ಒಂದು ಯಾವ ಪಾಠಗಳಿತ್ತು ಅವರ ಪಾಠಗಳನ್ನ ಪುಸ್ತಕಗಳಿಂದ ತೆಗೆದುಹಾಕಲಾಗಿದೆ. ಜೊತೆಗೆ ಇಡೀ ಗುಜರಾತ್ ರಾಜ್ಯದ ಎಲ್ಲಾ ಲೈಬ್ರರಿಗಳಿಂದ, ಅದು ಸಣ್ಣ ಮಕ್ಕಳ ಓದುವ ಲೈಬ್ರರಿಗಳಿರ್ಬೋದು ಅಥವಾ ದೊಡ್ಡವರು ಅಧ್ಯಯನಕ್ಕಾಗಿ ಬಳಸ್ತಕ್ಕಂಥ PhD ಅಧ್ಯಯನಕ್ಕಾಗಿ ಬಳಸ್ತಕ್ಕಂಥ ಲೈಬ್ರರಿಗಳಿರ್ಬೋದು, ಅಲ್ಲಿಂದ ಕೂಡ ಇವತ್ತು ಅಂಬೇಡ್ಕರ್ ಅವರ ಬಗೆಗಿನ ಎಲ್ಲ ಪುಸ್ತಕಗಳನ್ನು ಅಲ್ಲಿಂದ ತೆಗೆದುಹಾಕಲಾಗಿದೆ. ಅಂದ್ರೆ ಹಂತ ಹಂತವಾಗಿ ಅಂಬೇಡ್ಕರ್ ಅವರನ್ನ ಈ ದೇಶದಿಂದ, ಈ ದೇಶದ ಜನರ ಮನಸ್ಸಿನಿಂದ, ಈ ದೇಶದ ಶಿಕ್ಷಣ ವ್ಯವಸ್ಥೆಯಿಂದ, ಈ ದೇಶದ ಏನು ಇವತ್ತು ಕಾನೂನುಗಳಿದೆ ಅದರಿಂದ ಆಚೆ ತಗೊಂಡು ಹೋಗ್ತಾ ಇವರ ಮನುಸ್ಮೃತಿಯನ್ನ, ಇವರ ಮನುವಾದವನ್ನ ನಾವು ಒಪ್ಪಿಕೊಳ್ಬೇಕು ಅನ್ನುವಂತ ಒಂದು ಪರಿಸ್ಥಿತಿಗೆ ಇವತ್ತು ನಮ್ಮನ್ನ ತಳ್ಳಲಾಗ್ತಾ ಇದೆ. ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕರಾದ ಮಂಜುನಾಥ್ ಕಿಡಿಯಾರು, ವಾಸುದೇವ್ ಮುತೂರು, ಶ್ರೀಧರ್ PS, ಶಾಜಿ ಅಬ್ರಹಾಂ, ನ್ಯಾಯವಾದಿ ಇಲಿಯಾಸ್, ದಲಿತ ಸಂಘರ್ಷ ಸಮಿತಿಯ ತಾಲೂಕು ಸಂಚಾಲಕ ರಾಜು ಬೆಟ್ಟಿನಮನೆ, ಮುಖಂಡರಾದ ಹರೀಶ್ ಮಲ್ಪೆ, ಸುಂದರ್ ಕಪ್ಪೆಟ್ಟು, ಗಣೇಶ್ ನಿರ್ಗಿ, ಪ್ರದೀಪ್ ಗಿಳಿಯಾರು, ರಾಘವೇಂದ್ರ ಕುಮಾರ್ ಮೊದಲಾದವರು ಹಾಜರಿದ್ದರು.